ಕಾಂಗ್ರೆಸ್ನ ಹಿರಿಯ ಮುಖಂಡ ಮಾಜಿ ಕೇಂದ್ರ ಸಚಿವ ರಾಜ್ಯಸಭಾ ಸದಸ್ಯ ಆಸ್ಕರ್ ಫೆರ್ನಾಂಡಿಸ್ ಅವರ ಪಾರ್ಥಿವ ಶರೀರಕ್ಕೆ ಮಂಗಳೂರಿನ ಮಿರಾಗ್ಲಿಸ್ ಚರ್ಚ್ನಲ್ಲಿ ವಿಧಿವಿಧಾನ ನಡೆಸಿ ಅಂತಿಮ ಪ್ರಾರ್ಥನೆ ಸಲ್ಲಿಸಲಾಯಿತು. ಈ ವೇಳೆ ತಮ್ಮ ತೀವ್ರ ಅನಾರೋಗ್ಯದ ನಡುವೆಯೂ ಕಾಂಗ್ರೆಸ್ ಹಿರಿಯ ಮುಖಂಡ ಜನಾರ್ದನ ಪೂಜಾರಿ ತಮ್ಮ ಒಡನಾಡಿಯಾಗಿದ್ದ ಆಸ್ಕರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದು ನಮನ ಸಲ್ಲಿಸಿದರು. ಈ ವೇಳೆ ಆಸ್ಕರ್ ಪಾರ್ಥಿವ ಶರೀರ ಕಂಡು ಪೂಜಾರಿ ಕಣ್ಣೀರಿಟ್ಟು ಭಾವುಕರಾದರು. ಇಂದು ಬೆಳಗ್ಗೆ 9:30ರಿಂದ 10ರವರೆಗೆ ಮಿಲಾಗ್ರಿಸ್ ಚರ್ಚ್ನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದ್ದು 12ರಿಂದ 1ರವರೆಗೆ ಆರ್ಚ್ ಬಿಷಪ್ ಅವರ ನೇತೃತ್ವದಲ್ಲಿ ಬಲಿಪೂಜೆ ನೆರವೇರಿದೆ. ಸಂಜೆ ವಿಮಾನದಲ್ಲಿ ಬೆಂಗಳೂರಿಗೆ ಕೊಂಡೊಯ್ಯಲಾಗುತ್ತೆ. ಇನ್ನೇ ಬೆಳಗ್ಗೆ 10ರಿಂದ 12ರವರೆಗೂ ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಚೇರಿಯಲ್ಲಿ ದರ್ಶನಕ್ಕೆ ಇಡಲಾಗುತ್ತೆ. ಬಳಿಕ ಸೇಂಟ್ ಪ್ಯಾಟ್ರಿಕ್ಸ್ ಚರ್ಚ್ನಲ್ಲಿ ಪ್ರಾರ್ಥನೆ ನೆರವೇರಿಸಿ ಅಂತ್ಯಕ್ರಿಯೆ ನಡೆಸಲಾಗುತ್ತೆ. ಈ ವೇಳೆ ರಾಹುಲ್ ಗಾಂಧಿ ಭಾಗವಹಿಸುವ ನಿರೀಕ್ಷೆ ಕೂಡ ಇದೆ. ಇನ್ನಿತರ ನಾಯಕರು ಜೀವನವಾಗಿದ್ದಾರೆ. ಇನ್ನಿತರ ನಾಯಕರುಗಳು ಅವರಿಗೆ ಆಗಮಿಸ್ತಿದ್ದಾರೆ. ದೇಶದ ಕಾಂಗ್ರೆಸ್ ಬೆಳವಣಿಗೆಗೆ ನುಡಿದಂತವರು ಇಬ್ಬರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾರೆ. ದೇಶದಲ್ಲಿ ನಮ್ಮ ದೇಶದಲ್ಲಿ ತಮ್ಮದೇ ಆದ ಚಾಪ